ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬಿದನಗೆರೆ ಸತ್ಯ ಶನೇಶ್ವರ ಸ್ವಾಮಿ ದೇವಾಲಯದ ಧರ್ಮದರ್ಶಿ ಧನಂಜಯ ಗುರೂಜಿ ಹುಲಿ ಉಗುರು ಧರಿಸಿದ್ದಾರೆ ಎಂಬ ದೂರಿನ ಮೇರೆಗೆ ಅರಣ್ಯ ಅಧಿಕಾರಿಗಳು ತಪಾಸಣೆ ನಡೆಸಿದ ವೇಳೆ ಯಾವುದೇ ರೀತಿಯ ಹುಲಿ ಉಗುರು ಪತ್ತೆಯಾಗಿಲ್ಲ. ನಾಗರಾಜ್ ಎಂಬುವರು ನೀಡಿದ ದೂರನ್ನು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಧನಂಜಯ್ ಅವರಿಗೆ ಸೇರಿದ ಸ್ಥಳಗಳಲ್ಲಿ ತಪಾಸಣೆ ನಡೆಸಿ ಹುಲಿ ಉಗುರು ಧರಿಸಿದ್ದ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಶನೇಶ್ವರ ದೇಗುಲಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಧನಂಜಯ ಗುರೂಜಿ ಅವರ ಬಳಿ ಇರುವ ಒಡವೆಗಳನ್ನು ಪರಿಶೀಲನೆ ಮಾಡಿದರೂ ಯಾವುದೇ ಹುಲಿ ಉಗುರಿನ ಪೆಂಡೆಂಟ್ ಸಿಗಲಿಲ್ಲ. ಈ ಕುರಿತಂತೆ ಸ್ಪಷ್ಟನೆ ನೀಡಿರುವ ಧನಂಜಯ ಗುರೂಜಿ, ನನಗೆ ಈ ಹಿಂದೆ 2019ರಲ್ಲಿ ಕ್ಷೇತ್ರದಲ್ಲಿ ನಡೆದ ಜಾತ್ರೆಯ ವೇಳೆ ಅಪರಿಚಿತರೊಬ್ಬರು ಇದನ್ನು ನನಗೆ ಉಡುಗೊರೆಯಾಗಿ ನೀಡಿದರು. ನಂತರ ಅದನ್ನು ನಾನು ಕೆಲ ದಿನಗಳ ಕಾಲ ಧರಿಸಿದ್ದೆ. ಆನಂತರ ಹುಲಿಯೂರು ಮಾದರಿಯಾಗಿರುವ ಅದು ಕಂದು ಬಣ್ಣಕ್ಕೆ ತಿರುಗಿದ ನಂತರ ಅದನ್ನು ನಾನು ಧರಿಸುವುದನ್ನು ಬಿಟ್ಟೆ, ಅಲ್ಲದೆ ಅದನ್ನು ಬಿಸಾಡಿದ್ದೀನಿ. ಈ ಕೇಸಿನಲ್ಲಿ ನನ್ನ ಯಾವುದೇ ತಪ್ಪು ಇಲ್ಲ, ನಾನು ನಿರಪರಾಧಿ ಎಂದು ಹೇಳಿದರು. ಪ್ರತಿಯೊಂದು ಗುರುಗಳ ಆಶೀರ್ವಾದ ತಗೋಬೇಕು ಎಂಬುದಕ್ಕೋಸ್ಕರ ನನ್ನ ಕಚೇರಿಗೆ ಬಂದಾಗ, ಗುರುಗಳ ನಿಮ್ಮ ಆಶೀರ್ವಾದ ತಗೊಳ್ಳಿ, ಇದೊಂದು ಆಂಟಿಕ್ ವಿಷಯಲ್ಲೂ $1 ಇದೊಂದು ಹುಲಿ ಉಗುರು ತರ ಇದು ಲೋಕಲ್, ಇದು ನೀವು ಧರಿಸ್ಕೊಳ್ಳಿ ಅಂದ್ಬಿಟ್ಟು ಗುರುಗಳೇ ನನಗೆ ಅದನ್ನ ಕೊಟ್ಟಿದ್ದಂತ ಸತ್ಯ ಅವರದು. ಅದು ಆರ್ಟಿಫಿಷಿಯಲ್ $. ಅದು ನಾನು ಅದನ್ನ ಕಾಲಕ್ರಮೇಣ ಒಂದು 2 ವರ್ಷ ನನ್ನ ಕೊರಳಿನಲ್ಲಿ ಧರಿಸಿರೋದಂತ ಸತ್ಯ. ನನ್ನ ಚೈನ್ಗೆ ಹಾಕೊಂಡದನ್ನ ಅದು ಕಾಲಕ್ರಮೇಣ ಅದು ಬ್ಲಾಕ್ ಆಯ್ತಾ ಬರ್ತದು, ಫುಲ್ಲು ಕಂದು ಬಣ್ಣಕ್ಕೆ ಬರ್ತದು. ಅದು ಚೆನ್ನಾಗಿ ಕಾಣೋದ ಮೇಲೆ ನಾನು ಅದನ್ನ ರಿಮೂವ್ ಮಾಡಿ ಎಸ್ಕೊಟ್ಟೆ. ಅದನ್ನ ಇವತ್ತು ಅದನ್ನು ಒರಿಜಿನಲ್ ಉಗುರು ಎಂಬುದಕ್ಕೋಸ್ಕರ ಸಾಮಾಜಿಕ ಜಾಲತಾಣ ವೈರಲ್ ಆಗಿದೆ. ಅದು ಪೆಂಡೆಂಟ್, ಅದು ಬಹಳ ಲೋಕಲ್. ಅದು ದಯವಿಟ್ಟು ಅದನ್ನು ನಾನು ಧರಿಸಿಲ್ಲ. ಇವತ್ತು ಏನು ಹುಲಿದುರ್ಗ ಅಧಿಕಾರಿಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್, RF ಅವರು ಈ ಕ್ಷೇತ್ರಕ್ಕೆ ಬಂದು, ತನಿಖಾಧಿಕಾರಿಗಳು ಬಂದು ಈ ಜಾಗಕ್ಕೆ ಪರಿಶೀಲನೆ ಮಾಡಿದು ಅದು ಮುಕ್ತವಾಗಿ ನಾನು ಅವರಿಗೆ ಇರುವ ಒಂದು ವಿಚಾರಗಳನ್ನು, ವಿನಿಮಯಗಳನ್ನು ನಾನು RF ಅವ್ರ ಜೊತೆ ನಾನು ವಿಚಾರಗಳನ್ನು ತಿಳಿಸಿದ್ದೀನಿ. ಇದು ಯಾವುದೇ ಒಂದು ಕಾನೂನಿನ ರೀತಿಯಲ್ಲಿ ಅಪರಾಧಿ ನಾನಲ್ಲ, ಇದು ನಿರಪರಾಧಿ ಎಂಬುದಕ್ಕೋಸ್ಕರ ಹೇಳಕ್ಕೆ ಇಷ್ಟಪಡ್ತೀನಿ.